1200 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ತುಳುನಾಡಿನ ಅರಸು ಮನೆತನಗಳ ಅಧೀನದಲ್ಲಿದ್ದು ಇಲ್ಲಿನ ಚಾಮುಂಡಿ ಬೆಟ್ಟದಲ್ಲಿ ದೈವ ದೇವರುಗಳಾಗಿ ನೆಲೆ ನಿಂತು ಕಳೆದ 40 ವರ್ಷಗಳ ಹಿಂದೆ ವಿಜೃಂಭಣೆಯಿಂದ ಜಾತ್ರೆ ವಿವಿಧ ದೈವಗಳು ಕೋಲವನ್ನ ಪಡೆದು ಮೆರೆಯುತ್ತಿದ್ದ ನಂತರ ಶಿಥಿಲಾವಸ್ಥೆಗೆ ಜಾರಿದ್ದ ಶ್ರೀ ಕ್ಷೇತ್ರ ಅಂಗಸಾಲಿಯಲ್ಲಿ ಚಾಮುಂಡಿ ಬೆಟ್ಟ ಟ್ರಸ್ಟ್ ವತಿಯಿಂದ ಕೇರಳದ ಪಯ್ಯನೂರು ಗೋಪಾಲಕೃಷ್ಣ ಪಣಿಕರ್ ಅವರಿಂದ ಮೇ 8ರಂದು ಅಷ್ಟಮಂಗಳ ಪ್ರಶ್ನೆ ಜರುಗಲಿದೆ ಎಂದು ಶ್ರೀ ಕ್ಷೇತ್ರ ಅಂಗಸಾಲೆ ಚಾಮುಂಡಿ ಬೆಟ್ಟ ಟ್ರಸ್ಟ್ನ ಅಧ್ಯಕ್ಷ ಕೆ ಶ್ಯಾಮ ಹೆಗಡೆ ತಿಳಿಸಿದರು. ಅವರು ಮೂಡಬಿದ್ರೆಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. 1160ನೇ ಇಸವಿಯ ಸಂದರ್ಭದಲ್ಲಿ ಮೂಡಬಿದ್ರೆಯನ್ನ ಆಳ್ವಿಕೆ ಮಾಡುತ್ತಿದ್ದ ಕುಲಶೇಖರ ಎಂ ರಾಜನು ಬಸ್ರೂರು ನಕೇಶ್ವರ ದೇವರಿಗೆ ಮತ್ತು ಮೂಡಬಿದ್ರೆಯ ದುರ್ಗಾದೇವಿಗೂ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದನು ಎಂದು ಪುಸ್ತಕದಲ್ಲಿ ಉಲ್ಲೇಖಗೊಂಡಿದೆ. ಈ ಪುರಾತನ ಸ್ಥಳದಲ್ಲಿರುವ ದೇವರನ್ನ ದುರ್ಗಾದೇವಿ ಅಥವಾ ಬಿದಿರೆಯ ದೇವಿ ಎಂಬ ಹೆಸರಿನಿಂದ ಕರೆಯುತ್ತಿದ್ರು. ಈ ಕ್ಷೇತ್ರ ಅಂಗಸಾಲೆ ಚಾಮುಂಡಿ ಬೆಟ್ಟದಲ್ಲಿ ಮೂಲತಃ ದುರ್ಗಾದೇವಿಯು ಪ್ರಧಾನ ದೇವರಾಗಿದ್ದು ಆರಾಧನೆ ಪ್ರಮುಖವಾಗಿರುತ್ತದೆ. ನಾಗದೇವರ ಸನ್ನಿಧಿಯಲ್ಲಿರುವ ಚಿತ್ರಕೂಟವು ವಿಶೇಷವಾಗಿದ್ದು ಇಲ್ಲಿಗೆ ಆಲಡೆ ಕ್ಷೇತ್ರ ಎಂದು ಕರೆಯುತ್ತಿದ್ರು. ಪುರಾತನ ಕಾಲದಲ್ಲಿ ದೈವ ದೇವರುಗಳ ನಿತ್ಯ ಪೂಜೆ ನಡೆಯುತ್ತಿದ್ದು ಇತಿಹಾಸದ ಪ್ರಕಾರ ಮೂಡಬಿದ್ರೆಯ ರಾಜಮನೆತನವನ್ನ ಆಳುತ್ತಿದ್ದ ಕುಲಶೇಖರ ಹಾಗೂ ಅಳಪ ರಾಜರು ಆಳ್ವಿಕೆ ಕಾಲದ ಬಳಿಕ ಮೊಘಲ್ ರಾಜರ ಆಳ್ವಿಕೆ ಕಾಲದ ಬಳಿಕ ಮೊಘಲ್ ರಾಜರ ಆಳ್ವಿಕೆಯ ಕಾಲದಲ್ಲಿ ಈ ಕ್ಷೇತ್ರವನ್ನ ನಾಶ ಮಾಡಿದ್ದಾರೆ ಎಂದು ಶಾಸನದಲ್ಲಿ ಕಾಣಬಹುದಾಗಿದೆ ಎಂದು ಹೇಳಿದರು. 24 ವೈಶಾಖ ಶುದ್ಧ 7 ತಾರೀಕು 8/5/2022ನೇ ಆದಿತ್ಯವಾರ ಬೆಳಿಗ್ಗೆ 9ರಿಂದ ಶ್ರೀ ಕ್ಷೇತ್ರ ಅಂಗಸಾಲೆಯಲ್ಲಿ ಜೀರ್ಣೋದ್ಧಾರ ಸಲುವಾಗಿ ಕೇರಳದ ಪಯ್ಯನೂರು ಗೋಪಾಲಕೃಷ್ಣ ಪಣಿಕರ್ ಇವರ ಜ್ಯೋತಿಷ್ಯದಲ್ಲಿ ಅಷ್ಟಮಂಗಲ ಪ್ರಶ್ನೆಯು ನಡೆಯಲಿದೆ. ಆಳು ಬಿದ್ದಿರುವ ನಾಗನಕಟ್ಟೆ, ಸಿರಿಗಳಕಟ್ಟೆ, ಹನುಮಂತನ ಕಟ್ಟೆ ಹಾಗೂ ಈಶ್ವರ ಗುಡಿಗಳು ಕಾಣಸಿಗುತ್ತವೆ. ಹೀಗೆ ಸಂಪೂರ್ಣವಾಗಿ ದಟ್ಟಕಾಡಿನ ಮಧ್ಯೆ ಹಾಳು ಬಿದ್ದಿರುವ ಕ್ಷೇತ್ರವನ್ನು ವಿಶ್ವ ಹಿಂದೂ ಪರಿಷತ್ತು ಮಂಗಳೂರು ಇದರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಅಂಗಸಾಲೆ ಚಾಮುಂಡಿ ಬೆಟ್ಟ ಟ್ರಸ್ಟ್ ಪುನರುತ್ಥಾನಗೊಳಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವರ ಜೊತೆ ಕೈಜೋಡಿಸಿದ ಶ್ರೀ ಸತ್ಯನಾರಾಯಣ ಸಮಿತಿ ಚಾಮುಂಡಿ ಬೆಟ್ಟ ಹಾಗೂ ನೇತಾಜಿ ಬ್ರಿಗೇಡ್ ಸಂಘಟನೆಯವರು ಕೈಜೋಡಿಸಿರುತ್ತಾರೆ. ದಟ್ಟಕಾಡನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಿ ಕುರುಹುಗಳನ್ನು ಪತ್ತೆ ಮಾಡಿ ಊರಿನ ಜನರ ಅಭಿಪ್ರಾಯದಂತೆ ಶ್ರೀ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಟ್ರಸ್ಟ್ ಮುಂದಾಗಿದೆ. ಈ ಪುರಾತನ ಸ್ಥಳದಲ್ಲಿರುವ ದೇವರನ್ನು ದುರ್ಗಾದೇವಿ ಅಥವಾ ಬಿದಿರೆಯ ದೇವಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಈ ಕ್ಷೇತ್ರ ಅಂಗಸಾಲೆ ಚಾಮುಂಡಿ ಬೆಟ್ಟದಲ್ಲಿ ಮೂಲತಃ ದುರ್ಗಾದೇವಿಯ ಪ್ರಧಾನ ದೇವರಾಗಿದ್ದು ನಾಗಾರಾಧನೆ ಪ್ರಮುಖವಾಗಿರುತ್ತದೆ. ಈ ಕ್ಷೇತ್ರದಲ್ಲಿ 1987ರಲ್ಲಿ ಅಪರೂಪವಾದ ಸಂಪೂರ್ಣ ನಾಗಮಂಡಲ ನಡೆದಿರುವುದು ವಿಶೇಷವಾಗಿರುತ್ತದೆ. ಇಲ್ಲಿರುವ ನಾಗದೇವರ ಸನ್ನಿಧಿಯಲ್ಲಿರುವ ಚಿತ್ರಕೂಟವು ವಿಶೇಷವಾಗಿದ್ದು ಇಲ್ಲಿಗೆ ಆಲಡೆ ಕ್ಷೇತ್ರ ಎಂದು ಕರೆಯುತ್ತಿದ್ದರು. ಇಲ್ಲಿ ಪುರಾತನ ಕಾಲದಲ್ಲಿ ದೇವರುಗಳ ನಿತ್ಯ ಪೂಜೆ ನಡೆಯುತ್ತಿತ್ತು. ರಕ್ತೇಶ್ವರಿ, ಚಾಮುಂಡಿ, ಭದ್ರಕಾಳಿ, ಭೂಮಾವತಿ, ಪಂಜುರ್ಲಿ, ಗುಳಿಗ, ನಂದಿಕೋಣ, ಕ್ಷೇತ್ರಪಾಲ, ಈಶ್ವರ, ಗಣಪತಿ, ಹನುಮಂತ, ಸತ್ಯಸಾರಮಣಿ ದೈವ ಹಾಗೂ ಮಾರಿಯಮ್ಮ ದೇವರುಗಳು ನೆಲೆಗೊಂಡಿರುತ್ತಾರೆ. ಈ ವೇಳೆ ಟ್ರಸ್ಟ್ನ ಸದಸ್ಯ ಚಂದ್ರ ಸಾಜರ್, ರಾಜೇಶ್ ಶೆಟ್ಟಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.